ತಹಸೀಲ್ದಾರ್ ಬಂದು ಸರ್ ನಿಮಗೆ ಗೊತ್ತಲ್ಲ, ಇಲ್ಲಿ ನಾನು ಜಾಗ ಇಲ್ಲಿ ತೋರಿಸಿದೆ, ತಹಸೀಲ್ದಾರ್ ಬಂದು ಎಲ್ಲಿ ತೋರಿಸಿದ್ರು? ರೋಡ್ ಸೈಡ್. ಅಬ್ಜೆಕ್ಷನ್ ಎಷ್ಟು ಜನ ಅಬ್ಜೆಕ್ಷನ್ ಬಂತು ನಿಮಗೆ? ಸರಿ ಅಲ್ಲ, ನಾವು ಈಗ ಅವರದ್ದು ಕೃಷಿ ಉಂಟು ಅಂತ ಹೇಳಿಬಿಟ್ಟು ಅವರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರಿ. అవే పడుకున్నా అసలు పాడు మమ్మల్ని కాబట్టి ఏమంటారు నీకు 140 అఖిల అధ్యక్ష స్థానాలు ఎంత గ్రామ సభ నడుతుంది ಎಂಟ್ಲೆ ಗಂಟೆ ಉಪಕಾರ ವಿಷಯ ಸಾರ್ವಜನಿಕವಾಗಿ ಎಂಚ ಉಳ್ಳೇರು ಅದು ಹೋಗು ಜಾತಿ ಅವೇ ಬಾಬನ ತಿನ್ನಲ್ಲ ಪೊಲೀಸ್ ಅಧಿಕಾರಿ ಅಂದ್ರೆ ಮೂಲ ಇಚ್ಛೆ ಅಂದ್ರೆ ಗ್ರಾಮ ಸಭೆ ಎಂಚ ಯಾರು ನಮ್ಮ ನಿವೇದನ ಮಿತ್ತಾವಾಡೆ ಎನ್ನ ಮಿತ್ತಾವಾಡೆ ಜನಕ್ಕೆ ಬೇಕಾಗಿ ತಪ್ಪಣಿಕೆ ಮಾಡಿ ಅದರಿಂದ ನಿಖಿಲ ಹೆಚ್ಚಿನ ಮಾಡ್ತಾರೆ ನಿಖಿಲ ನೆಕ್ಕಿದ ಗ್ರಾಮ ಸಭೆ ಆದಾಗ ಒಂಜ ತಹಸೀಲ್ದಾರ್ ಬೋರ್ಡ್ ಒಂಜ ಡಿಸಿ ಬೋರ್ಡ್ ಮುಂದೆ ಎಂಕೆಲ್ಲ ಬೇಡಿಕೆ ಇದೆ ಡಿಸಿ ಅನ್ಸೋಲಿಟಿ ಆಗಿದೆ ಮುಂದೆ ಮಾಹಿತಿ ಬೋರ್ಡ್ ಎಂಕೆಲ್ಲ ದಾಲ ಏರೆಗಳ ಬೇಜಾರ ಅನ್ಯ ಮಂಪರ ಬೇಡಿಕೆ ಬರ್ತನ ಮತ್ತೆ ಮಂಪರ ಮಾತೆರೆಗಳು ಏರಲ್ಲ ಈ ಮಾತೆ ಅದು ಫುಲ್ ಇದೆ ಇದು ಗ್ರಾಮ ಸಭೆಗೆ ಆ ಮಾತೆಲ್ಲ ಸ್ಮಶಾನ ಭೂಮಿ ಉದ್ದೇಶ ಸರಿ ಆಗ 5 ಜನರಿಗೆ ಜಾಗ ಕೊಡೋದು ಇದು ಸೂಕ್ತ ಒಂದು ಜಾಗ ಕೊಡೋದು ಅಂಚ ನಮ್ಮ ಊರೆಲ್ಲ ಮೂರು ಸೇರಿದಿಂದ ಗ್ರಾಮ ಸಭೆಗೆ ಮೂರು ಬಟ್ ಇದು ನಿಖಲ ಬೇತೆ ಸಹ ಇಂಟ್ಲೆ ಗೊತ್ತಿತ್ತು ಇಂಟ್ಲೆ ಎಡ್ಡೆ ಜಾಗ ಕೊಡೋದು ಅನ್ನೋದು ಬೇರೆಲ್ಲ ಬೇತೆ ಅದರ ಬೇತೆ ಎಂಕ್ಲಿನ ಬೇತೆ ಹೋಗಿ ಬಂದೆ ಎಂಕ್ಲಿಗೆ ಏನೆಲ್ಲ ದ್ವೇಷಿಸಿ ಸರ್ಕಾರಿ ಜಾಗ
ಬೈದಿದ್ದೆ ಏರಿಯಾದ ಬಗ್ಗೆ ಸಮಸ್ಯೆ ಅಂತ ಕೇಳಿದೆ ಓ ಸರಿ ಅಂಚನೆ ಕರ್ನ ಗ್ರಾಮ ಸಭೆಗಳ ಬಂತಾರೆ ನೆರಳು ಸ್ಮಶಾನ ಅವರು ಬಂತಾರೆ ಅಂದು ಐಕೆ ಪ್ರಕಾರ ಅವು ಕುಡಿದು ನೆಕ್ಸ್ಟ್ ಜಾಗ ಸ್ಮಶಾನಕ್ಕೆ ನಾಳೆ ಎಂಟು ಕಂದಾಯ ಇಲಾಖೆಗೆ ತಲುಪಾಯ ಕಂದಾಯ ಇಲಾಖೆ ಬೂದು 68 ಸರ್ವೆ ನಂಬರ್ ಬೂದು ಇದು ಸರ್ವೆ ಕೂಡ ಆತದು ಹೌದು ಈ ಜನಗಳಿಗೆ ಗೊತ್ತಾಗ್ಬೇಕು ನೀವು ಹೇಳ್ಬೇಕು ನೀವು ಕೂತ್ಕೊಂಡ್ರೆ ಕಂದಾಯ ನೀವು ಯಾವ ಜಾಗ ಅಂತ ಹೇಳ್ಬೇಡಿ ಸರ್ ಹೇಳಿ ಹೇಳಿ ಅದಕ್ಕೆ ಹೇಳಿದಲ್ಲ ಎಲ್ಲಿ ಜಾಗ ಅಂತ ನೀವು ಹೇಳ್ಬೇಡಿ ಅವರಿಗೆ ಗೊತ್ತಾಗಲಿ ಅವ್ರ ನಾವು ಕೇಳುವಂತಲ್ಲ ಜನಗಳಿಗೆ ಇದು ಬೇಡ ಇದು ಕೇಳಿಸ್ತಾರೆ ಆ HPCL ಹತ್ರ ಮೇಲ್ಗಡೆ 2 ಎಕರೆ ಚಿಲ್ಲರೆ ಜಾಗ ಉಂಟು 2 ಎಕರೆ ಚಿಲ್ಲರೆ ಜಾಗ ಉಂಟಲ್ಲಿ ಸರ್ಕಾರ ಅದರಲ್ಲಿ ಸ್ಮಶಾನಕ್ಕೆ ಕಾಯ್ದಿರಿಸಲಿಕ್ಕೆ ಸರ್ವೇಯರ್ ಬಂದು ಅಳತೆ ಕೂಡ ಹಾಗೆ ಆಯಿತು ಪ್ರಪೋಸಲ್ ಹೋಗಿ ಆಯಿತು ನೆಕ್ಸ್ಟ್ ಯಾವುದು ತಹಸೀಲ್ದಾರ್ ಅಲ್ಲ ಉಪಾಧ್ಯಕ್ಷರಿಗೆ ಏನಾದ್ರು ಮಾಹಿತಿ ಇದೆಯಾ ಅಲ್ಲಿ ಯಾವ್ದೀಗ ಆಕ್ಷೇಪ ಮಾಡಿದ್ದು ಯಾವುದು ಜಾಗ ಹಿಡಿದು ಅದೆಲ್ಲ ಹಾಗೆ ಕ್ಲಿಪ್ಪು ನಾವಿಲ್ಲ ಇದು ಸ್ವಲ್ಪ ಮೇಲ್ಗಡೆ ಅದು ಕೆಳಗಿದ್ದಕ್ಕೆ ಅಲ್ಲಿ ಪೈಪ್ ಲೈನ್ ಹೋಗಿದೆ ಅಂತ ಅಬ್ಜೆಕ್ಷನ್ ಇದ್ದದ್ದು ಸರಿ ಇದು ಸ್ವಲ್ಪ ಮೇಲ್ಗಡೆ ಬರುವಂತ ಜಾಗ ಗೊತ್ತಾಯ್ತು ಅದಕ್ಕೆ ಈಗ ನಾವು ಅಳತೆ ಮಾಡ್ಕೊಂಡು ಬಂದಿದ್ದೇವೆ ಯಾರು ಸರ್ವೇರ್ ಅಳತೆ ಮಾಡ್ಕೊಂಡು ಬಂದಿದ್ದೇವೆ ಪ್ರಪೋಸಲ್ ಕೂಡ ಆಗಿದೆ ಪ್ರಸ್ತಾವನೆಯಲ್ಲಿ ಈಗ ಪ್ರೊಸೆಸ್ ಅಲ್ಲಿ ಇದೆ ಅದು ಈಗ ಅದು ನೆಕ್ಸ್ಟ್ ಈಗ ಕಡತ ಆಗಿ ರೆಡಿಯಾಗಿ ಬಂದ್ರೆ ನಾವು ಅದಕ್ಕೆ ರಿಪೋರ್ಟಿಗೆ ಕಳಿಸ್ತೇವೆ ಈಗ ಬರ್ತದೆ ಅದು ಈಗ ತಹಶೀಲ್ದಾರ್ ಕಚೇರಿ ಇದ್ದಾರೆ ಸರ್ವೆ 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 ನೋಡಿ ಹೋಗಿದ್ದಾರೆ ಸರ್ವೆ ನೋಡಿ ಅಂದ್ರೆ ಅಳತೆ ಕೂಡ ಆಗಿದೆ ಜನಕ್ಕೆಲ್ಲ ತೊಂದರೆ ಒಂದುಂಟು ಎಂಕ್ಲೇನ ಅಬ್ಜೆಕ್ಷನ್ ಉಂಟು ಆ ಏರಿಯಾದ ಬರ್ರವಲ್ಲ ಯಾವ ನಿಕ್ಕಲುವನೆ ಗೊತ್ತಂಡೆ ಯಾನ್ ಬಂಡೆ ಇತ್ತಾಕಲಂಜಿ ಬರ್ತದೆ ಬಂಡೆ ಅಷ್ಟೇನ ಸಮಸ್ಯೆ ಬಂಡೆ ಬಾವನ ಅನ್ನವೇನೆ ಅದನ್ನ ನಮ್ಮ ಚೇಂಜ್ ಮಾಡ್ತಾ ನನಂಜಿ ನಮ್ಮ ಮಲ್ಕೊಂಡಾಗ ನಿರ್ಧಾರ ಮಲ್ಕೊಡಿಸಿದೆ ಬೇರೆ ಎಂಜ ಬಂಡೆ ನಿಕ್ಕಲೇ ಹಾಳು ಮಲ್ಪರ್ ಎಂಗ್ಲದಾನೆ ಗ್ರಾಮ ಉದಯ ಮಲ್ಪರೆ ಕುಣಕ್ಲ ಬೇರೆ ಇತ್ತೀರು ಬಂಡಿದ್ದಾರೆ ನಿಕ್ಕಲಿತ ಕೃಷಿ ಹಾಳು ಮಲ್ಪರ ಪನ್ನೊಂದಿದ್ದಾರೆ ಎಂಕಲ್ ಮಲ್ಕೊಡಾಯನ ಗ್ರಾಮಸ್ಥರು ಮಲ್ಕೊಡಾಯನ ಪಂಚಾಯತಿ ಅಂತ ಮಲ್ಕೊಡಾಯನ ಇತ್ತ ಪಂಚಾಯತ್ ರೀತಿ ವ್ಯವಸ್ಥೆ ಆಗ್ತದೆ ಇತ್ತ ಅಲ್ಪ ಅಬ್ಜೆಕ್ಷನ್ ಇದ್ದಲ್ಲ ಅಬ್ಜೆಕ್ಷನ್ ಕಾಂಫಾರ್ಮ್ ಹೋಗ್ಬೇಕು ಇತ್ತ ದ್ವಿನ ಜಾಗ ಸಾರ್ವಜನಿಕ ಪ್ರಕಟಣೆ ನೋಟಿಸ್ ಬೋರ್ಡ್ ಮಾಡ್ತೇವೆ ಅಬ್ಜೆಕ್ಷನ್ ಇದ್ದ ಕೊಡಲಿ ಈಚಿನ ಹೋಯ್ತು ಅದಕ್ಕೆ ಅವನು ಫೈನಲ್ ಆಗ ಆಯ್ತು 6 ಕಣ್ಣ ಜಾಗ ಆಗ ಒಂದು ಮಾತ್ರ ಇಡೀ ಉಂಟಾರಲ್ಲಿ ಸರಿ ಮುಂದುವರಿಸವಡೆ ಇಜ್ಜಿ ನೀರು ಒಂಜಿ ವಾರ ಅಡುಗತ್ತೆ ರಾಜೀನಾಮೆ ಕೊಡ್ಲಿ ಏರೆಗ್ಲ ವಾಂಜವಳಕ್ಲೆಗ್ಲ ಪಂಜವಳಕ್ಲೆಗ್ಲ ನೆಕ್ಸ್ಟ್ ಅಧ್ಯಕ್ಷ ಬಿಡ್ತು ಬರ್ಲಿ ಬೇತಕ್ಲೆಡ ಆಪಂಡ ಇಜ್ಜ ಧೂಪ ಇರ್ತದೆ ಒಂದು ಏತು ವರ್ಷ ಗ್ರಾಮ ಪಂಚಾಯತ್ ಅಧ್ಯಕ್ಷ 7 ವರ್ಷ ಎಂಕ್ಲಕ್ಕೆ ಏನೋಡೈನ ಅಧ್ಯಕ್ಷರ ಬಿಡ್ತಾ ನನ್ನವರ ಕೇಂದ್ರ ಆಗಿದೆ ಸರಿ ಈರೋಗಿ ನೆಕ್ಕಿ ಯಾರು ಕೊಂಚ ಉತ್ತರ ಕೊಡದೆ ಇದ್ದ ಜನ ಎಲ್ಲ ಯಾರು ಸಹಿತ ಓಲು ವ್ಯವಸ್ಥೆ ಅಥವಾ ಸುಲಭ ಗೊತ್ತಾಗೋಣ ವ್ಯವಸ್ಥೆ ಬಂದು ಬರ್ತಾರ ಈ ಗ್ರಾಮ ಸಭೆ ನೀರೇ ಬಗ್ಗೆ ಮಾತೆ ನೀರೇ ಪೊಲೀಸರ ಒಂದು ಮೀಟಿಂಗ್ ಆಗಿ ಸಾಧ್ಯತೆ ಉಂಟತ್ತೆ ಮಕ್ಕಳು ಮರತ್ತು ಬಿಡುಕು ನಚ್ಚಿನ ವ್ಯವಸ್ಥೆ ಮಾಡ್ಬೇಕು ಟೂಲ್ ಎಲ್ಲ ಈಗ ಕಡತೈತೆ ಕ್ರಿಯೇಟ್ ಆಗಿವಾಗ ಅವು ಮುಂದುವರಿಸನೆ ಲೆಕ್ಕ ಮುಂದುವರಿಸೋದ್ರಿಂದ ಯಾರು ಗ್ರಾಮ ಸಮಿತಿ ಜಾಗ ತೋತಿದ್ದಾರೆ ಆ ಏರಿಯಾದಲ್ಲಿ ಜನಕ್ಕೆ ತುಲೆ ಸರಿ ಆ ಏರಿಯಾ ಹೆಂಗ್ ತೊಂದರೆ
ಐಕ್ಯ ಬಣ್ಣ ಒಂದು ನನಂಜಿ ಸ್ಟೆಪ್ ದೀನಾಗ ಕ್ಲಿಯರ್ ಆದ ಹೋಗ್ಲಿಕ್ಕೆ ಕೂಡು ಅದಕ್ಕೆ ಸಾರ್ವಜನಿಕ ಮಕ್ಕಳು ಅಡ್ಡೆ ಹೋಗೋಣ ಒಂದು ದಿಕ್ಕಿನಲ್ಲಿ ತಳ್ಳು ಮನೆ ಉಂಟೈತಿ ಅದಕ್ಕೆ ನೆಲೆ ಸಾರ್ವಜನಿಕ ಪ್ರಕಟಣೆ ಮಾಡ್ದಿದ್ರೆ ಕ್ಲೈನ್ ತುತ್ತು ತೂಲೆ ಅದೇ ನೆಕ್ಸ್ಟ್ ಅದನ್ನು ಯಾಕೆ ಸವಾಲು ಪಡ್ತಾರೆ ನಮ್ಮ ತಾಕತ್ತಿನ ನಮ್ಮ ಬರಡೆ ಮಾಡಿದ್ದು ಹಾಗೆ ಅಮ್ಮ ಇದ್ದ ಪಾಯಿಂಟ್ ರೂಪ ಬರಡೆ ತಪ್ಪಾಣ ಅಡಿಗೆ ಹೆಚ್ಚಿನ ಗ್ರಾಮ ಸಭೆ 330 ಬಿಡ್ಸಿ ఇంకా బలం మాట్లాడతారా అధికారుల ఎదురు వారికి వర్తిస్తారా ನಮ್ಮ ದೇಶದ ಅತ್ಯಾಚಾರ ಅವಧಿಯಲ್ಲಿ ಶಿಕ್ಷೆ ಅವನ್ನ ಹೊರಡಕ್ಕೆ ದಿನ ಪ್ರತಿಯೊಂದು ಪಣ್ಣುಗಳನ್ನು ಲಗಡಿ ಅವರು ಮುಂದಿನ
ಇಂದಿಯ ಬೀಗ ವಾರ್ಡ್ ಗ್ರಾಮ ಸಭೆಯಲ್ಲಿ ರದ್ದು ಮಾಡ್ತಾರೆ ಸಮಸ್ಯೆ ಬೊಡ್ಚಿ ಮಾಡೋದು ಹಿಂಗೆ ಮಂಟಪದ ಕುಲ್ಲುದು ನಾನು ಮುರಾಣಿಗೆ ಅಂತ ಹೇಳ ಬೊಡ್ಚಿ ಗ್ರಾಮದ ಸಮಸ್ಯೆ ಮುಖ್ಯ ಸಮಸ್ಯೆ ಇದ್ರೆ ಅದಕ್ಕೋಸ್ಕರ ಮಂಟಪದ ಕುಲ್ಲುಗಳು ಮಂಟಪದ ಆಡ ನೀನು ಕೇಂದ್ರ ಇಲ್ಲ ಆದ್ರೆ ಬೆಟ್ಟುಗೊಂಡ ನಿಮಗೆ ಮಂಟಪದ ಕುಲ್ಲುದಾರ ಅದು ಅಧಿಕಾರಿ ಆಗಿ ಮುದ್ದಾಯಿ ಮಂಟಪದ ಕುಲ್ಲುದಾರ ಮಮ್ಮಲ್ಲ ಗದಾಯಿ ಹೇಳಿದ್ದಾರೆ ಎಂಚಿನ ಕೇಂದ್ರ ಎಂಚಿನ ಕೇಂದ್ರ ನೀರು ಮುಖಾಲು ಹೋದಾಗ ಸೇರೊಂದು ಬುಚ್ಚ ಅಂಚೆ ಮುಂಚೆ ಅವರು ಈಗ ಮಾತಾಡ್ತಾ ಇದ್ದೆ ಹೆಂಗೆ ಕೊಡಲಿ ಸರ್ ಸ್ಮಶಾನ ಭೂಮಿಯಲ್ಲಿ ಈಗ ಇಷ್ಟು ಗಲಾಟೆ ಇದೆ ಅವನ ಅಮ್ಮ ಹುಟ್ಟು ನಮಗೆ ಅಂತ ಹೇಳಿದ್ರೆ ಕ್ಷಮೆ ಕೇಳಬೇಕು ಇಲ್ಲಾಂದ್ರೆ ನಾವು ಕಂಪ್ಲೇಂಟ್ ಆಗ್ತೇವೆ ಇಷ್ಟು ಜನ ಗ್ರಾಮ ಸಭೆ ಕಂಪ್ಲೇಂಟ್ ಕೇಳಿದ್ರೆ ಅವನು ಅಮ್ಮ ಹುಟ್ಟು ನಮಗೆ ಅಂತ ಹೇಳಿ ನಾವು ಹಾಗೆ ಬೆದಮು ಅದಲ್ಲ ಅವ್ರ ಕ್ಷಮೆಗೆ ನಾವು ಬಿಡಲಿಲ್ಲ ಕಾನೂನು ಬಿಡುದು ಎಂಕ್ಲೆಲ್ಲ ಬೋರಾಗ ಕೆಲವು ಸರ್ವೆ ಆಗುದು ಸರ್ವೆ ಹಾಕೊಂಡಾಗ ಅಲ್ಪ ಅಡಚಣೆ ಜಾಗಿದ್ದ ಐದು ಪೂರ ಪರಿಶೀಲನೆ ನನ್ನಲ್ಲ ಇದ್ದ ಬರ್ತನ ಮಾತ್ರ ಆಗುತ್ತೆ ಯಾಕಂದ್ರೆ ನಿಖಿಲ ಬಂದಿದ್ದು ಖಾಲಿ ಬತ್ತು ಗೊತ್ತಿದೆ ಎಂಕ್ಲಿಗೆ ಸರ್ವೆ ರಿಪೋರ್ಟ್ ಆಗುದು ಈಜಿನ ಬಿಎನ್ ರಿಪೋರ್ಟ್ ಆಗುದು ಈಜಿನ ಆರೈನ ರಿಪೋರ್ಟ್ ಓವು ಆಗುತ್ತೆ ಆರು ಬರ್ತದೆ ಗೊತ್ತಿದೆ ಆಯ್ತು ಪಟ್ಟ ಈ ಪ್ರಕೃತಿ ಕೋಪದ ಸಂದರ್ಭದ ಕೆಲವು ಸಮಸ್ಯೆ ಇತ್ತು ನಂತರ ಅಲ್ಲಿಗೆ ಸ್ಥಳ ವಿಸಿಟ್ ಇತ್ತು ನಂತರ ಓವು ಮುಗಿದಿದ್ದೇನೆ ನನ್ನ ಎಂಕ್ಲಿಗೆ ಹೋದಪ್ಪ ಇನ್ನು ಪರಿಶೀಲನೆ ಮಾಡ್ಕೊಡು ಹೆಂಚಿನ ಹೆಂಚಿನ ಆವರಣ ಕೂತ್ಕೊಂಡು ಪರಿಶೀಲನೆ ಮಾಡ್ಕೊಡು ನನ್ನ రెండు ಜಾಗನ ಇದನ್ನ ಸರ್ಕಾರ ಸಂಬಂಧಪಟ್ಟ ಜಾಗನ ಅಂತ ಐದು ಕೊರೋನಾ ಸರ್ಕಾರಗಳ ಆಫೀಸ್ ಐದು ಪರಿಶೀಲನೆ ಅಂತ ನಮ್ಮೈತೆ ಆಂದು ಕೊಂಡ್ಕೊಂಡೈತೆ ಅಧ್ಯಕ್ಷ ಅಲ್ಲ ನೇರ ಜಗತ್ತು ಯಾಣಿಗೆ ಮತ್ತು ಬರ್ಕೊಂಡು ಭರವಸೆ ಬಿಲ್ಕುಲ್ ಕೊರೋನಾ ದಾವಣ ಸ್ಥಳ ಪರಿಶೀಲನೆ ತರ ಇದ್ದ ಮಾಜರ ನೋಡಿ ಅಲ್ಲ ಸರ್ ಮಾಜರ ಅತ್ತ ಅಮ್ಮ ಹಿಂದೆ ಪ್ರಕಟಣೆ ಮಾಡೋದು ಮೂರು ಕೊಂಡ್ಕೊಂಡೆ ಪಕ್ಕದ ಒಂದು ಮೂರು ಜಾಗದ ತೋಜತ್ತೆ ನಮಗೆ ಒಂದು ಸಮಸ್ಯೆ ಪಕ್ಕದ ಜಾಗದ ಒಂದು ಅಪಗಂಚನವನ್ನು ಸ್ಥಳೀಯರಲ್ಲಿ ಆಕ್ಷೇಪ ಬರ್ತದೆ ಆಕ್ಷೇಪ ಪಟ್ಟಾಗ 3 ಲಕ್ಷ ಪರಿಶೀಲನೆ ಮಾಡ್ಕೊಡ ಮಲ್ಪಾಂತ ಮಲ್ಪೋರಾಗ್ತದೆ 3 ಲಕ್ಷ ಬಂದು ನೋಟಿಸ್ ಬೋರ್ಡ್ ಮಾಡಿದಾಗ ಕೆಲವು ಆಕ್ಷೇಪ ಬರ್ಬೋದು ಆಕ್ಷೇಪ ಬರ್ಬೇಕು 3 ಪರಿಶೀಲನೆ ತೆಗೆದುಕೊಂಡು ಕೂಡ ಒಂದು ಪ್ರೊಸೀಜರ್ ನಮಗೆ ನೇರ ಅಧ್ಯಕ್ಷ ಎಂಕ್ಲು ಜಪ್ಪನ ರಾಜೀನಾಮೆ ಕೊಟ್ಟು ನಿಖಿಲಿಗೆ ಮಲ್ಪೋರಾಗುತ್ತೆ ಎಲ್ಲ ರಾಜೀನಾಮೆ ಅವು ಸೆಕೆಂಡರಿ ಲಾಸ್ಟ್ ಯಾರು ಮಾತ್ರ ಬಾಕಿ ಒಂದು ವಿಷಯ ನಮಗೆ ಈ ಸರ್ತಿ ಆ ಜಾಗದ ಪರಿಶೀಲನೆ ಅಂತ ಪ್ರೋಸೆಸ್ ಮುರಾಣಿ ಸರ್ವೆ ಬರ್ತದೆ ತಾಲೂಕು ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ಘಟನೆ ನಡೆದಾಗ ಅದು ಕೂಡ ಆ ಏರಿಯಾ ಪರಿಶೀಲನೆ ಮಾಡ್ಕೊಂಡಾಗ ಈ ಲೇಟ್ ಆಗುತ್ತೆ ಇದು ನನ್ನ ಕಡತರ ಅಡಿಯ ನನಗೆ ಗೊತ್ತಾಗುತ್ತೆ ಸರ್ ಎಂಜಿನ ಆ ಸರ್ವೆ ನಂಬರ್ ಜಾಗ ಬಿಎಲ್ಲ ಬಂದಿದ್ದೇವೆ ಅಕಲು ಬರ್ತಾರೆ ಇದ ಮೆಂಬರ್ಗಳು ಬಂದ ಪೂರ್ವ ಜನಕ್ಕೆ ಬಂದು ಅನಿವಾರ್ಯ ಕಾರಣಕ್ಕೆ ಕೆಲವರು ಬಂದಿದ್ದಾರೆ ಬತ್ತಜರು ಬಂದ ನಮಗೆ ಬೇಜಾರು ಹೋಗ್ಕೊಂಡು ಅಲ್ಪ ಹೋದ್ರು ಜಾಗ ಸರ್ವೆ ಜಾಗ ಸರ್ವೆ ಅದು 5 ದತ್ತೊಂದು ಗೊತ್ತಿದೆ 500 ಜನ ಬಂದ ಇಂಗ್ಲ ಮುರಾಣಿ ಅಧ್ಯಕ್ಷರ ಫೋನ್ ಮತ್ತು ಕೇಂದ್ರ ಬಂದರೆ ಸ್ವಲ್ಪ ಬಿಸಿಯಲ್ಲಿ ಇದ್ದಾರೆ ಮೇಡಮ್ 2 ದಿವಸದಲ್ಲಿ ಇವರಿಗೆ ಕೊಡ್ತಾರೆ ಈಗ ನನ್ನ ಬತ್ತಜಿ ನನ್ನ ಬತ್ತದ ನಮ್ಮ ವಾ ಅಂತ ಬಂದು ಹೆಂಚಿನ ಹೆಂಚ ఇంకా ఉపయోగకరంగా ఇంకా దబ్బాడికేల ನೆರಳು
ತಾನದ ಬೊಕ್ಕ ಈ ಗ್ರಾಮ ಕೇರಳ ಇಕ ವೇರಕ ಆನಂದಿತ ಪಂಡ ಡೈರಿ ಬೊಕ್ಕ ಬಾಬಣ್ಣೆ ಎಲ್ಲ ಗ್ರಾಮ ಸಭೆ ಅಪಾರ ಪಂಡಾದಿ ಬಂದು ಪಂಡದ ಪಂಕ್ಯನ ಐಕ್ಯ ಕೇಂದ್ರ ಸರಿ ಇತ್ತೆ ಬಿಎ ಇಕ್ಲ ಬೊಕ್ಕ ಸಂಘಟನೆಗಳು ಪೂರ ಇಕ್ಲ ಹೋದ ಕೂದು ಅಪ್ಪ ರೆಡ್ಡು ಜಾಗ ರೆಡ್ಡು ಹೊರಪಟ್ಟು ಗಡ್ಡು ನೋಡ ಬಿತ್ತುಂಡದ ಮುಕ್ಲ ಸಂದೀಪ್ ಅಂಚೆ ಅದೇ ಆಪಣ ಎಲ್ಲ ಪಂಡ್ರೆ ಅಂಚೆ ಬರೀಕ್ ಹೋಯ್ರಟ್ಟು ಅಂಚೆ ಜಾಗ ತುಯ್ಯ ಅಪ್ಪ ಒಂದೇ ಎರಡು ಮೂಜಿ ಜಾಗ ತುಯ್ಯ ಹೂವ ಆಪಣ ನೆಕ್ಲೆ ಗೊತ್ತುಜಿ ಈತ ಗೊತ್ತು ಬೆಳವಣಿಗೆ ಈತ ಬೆಳವಣಿಗೆ ಆತ ನಾನದ ವಿಷಯ ಹೇಳ್ತೀನಿ ಅಂತ ಅಧಿಕಾರ ಏನಾಯ್ತು ಸರ್ವೆ ಕೊಟ್ಟ ವಿಷಯ ಬಾಂಧರ ಬಂತಾರೆ ಐಕೆ ಈಗ ಬಂಟನೆ ಬಂದಿದೆ ಗ್ರಾಮ ಸಭೆ ಯಾರಿಗೆ ಐನಂತ ಮಾಡೋಣ ಈತ ಬೆದಮ್ಮು ಬಂಡೆ ಅಂತ ಐಕೆ ತಪ್ಪುಗೆ ನಿಮಗೆ ಗ್ರಾಮ ಸಭೆ ಸಮಸ್ಯೆ ಜಾಗ ಅಕ್ಕಳು ಬತ್ತದು ಆ ವಿಷಯಕ್ಕೆ ಬತ್ತದು ಮಾಡಿದ್ದು ಎರಡನೇ ಆಮೇಲೆ ಎಲ್ಲ ಗಾಯಪಟ್ಟ ನೀವು ಒಂದೇ ಮೂಲ ಒಂದೇ ಎರಡು ಎಂಟು ವಿಷಯ ಆಲೋಚನೆ ಮಾಡ್ತಾರೆ ಅಂಚಿನ ಊರಿನ ಭಾವನೆ ಇಚ್ಚದ ಸ್ಮಶಾನ ಭೂಮಿ ಅವರನ್ನು ಮುಂದೆ ಉದ್ದೇಶ ಆಯ್ತು ಹೋಗುತ್ತೆ ಮುಂದುವರಿದ್ರು ಈಗ ಮುಂದುವರಿಸ ನಿಖಲ ಈಗ ಸಹಕಾರ ಊರೆಲ್ಲ ಬೋರ್ಡು ನಮ್ಮನ್ನು ಅಪ್ಪಗ ಮಕ್ಕಳು ಪಡೆದು ಬಾಧ್ಯತೆ ಕೊಟ್ಟ ವಾಪಸ್ ನಮ್ಮ ಗ್ರಾಮ ಒಂದೇ ಗ್ರಾಮದ ನಮ್ಮ ಒಟ್ಟಿಗೆ ಇರ್ತದೆ ಪೂರ ನಿಮ್ಮ ಸಹಕಾರ ಬರೋದು ಪೂರ ಬೇರೆ ಮುಂಬೈಗೆ ನಾನು ಇಲಾಖೆ ನಾನು ಇಲಾಖೆ ಎಲ್ಲರಿಗೂ ನಮಸ್ಕಾರ. ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ಗೌರವಾನ್ವಿತ ಸದಸ್ಯರೇ ಹಾಗೂ ಗೌರವಾನ್ವಿತ ಗ್ರಾಮಸ್ಥರೇ, ಈ ದಿನ ತುಂಬ ಚರ್ಚೆ ಇದೆ. ಇಲಾಖೆಯಲ್ಲಿ ಚರ್ಚೆ ಸಹಜ, ಗ್ರಾಮಸ್ಥರದ್ದು ಅವಾಗಲು ಸಹಜ. ಕೆಲವೊಮ್ಮೆ ಉದ್ಯೋಗ ಆಗ್ತದೆ ಅಂದರೆ ನಿಮ್ಮಲ್ಲೇ ಕೆಲವೊಮ್ಮೆ ನಮಗೆ ಒಂದು ಸ್ಮಶಾನ ಭೂಮಿ ಬೇಕಂತ ಒಂದು ಉದ್ದೇಶ ನಿಮ್ಮಲ್ಲಿ ಇತ್ತು, ಅದನ್ನು ನೀವು ಮಾತಾಡಿದ್ರಿ. ಆದರೆ ಕೆಲವು ಏನು ಮಾಡೋದು, ಎಲ್ಲ ಒಂದೇ ಥರ ಇರುವುದಿಲ್ಲ ಗ್ರಾಮದಲ್ಲಿ, ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಥರ ಇರ್ತಾರೆ. ಈಗ ನಾವು ಈಗ ಸ್ಮಶಾನದ ಬಗ್ಗೆ ಈಗ ಸಾರ್ವಜನಿಕ ಪ್ರಕಟಣೆ ನೀಡಿದ್ದಾರೆ, ಅದರಲ್ಲಿ ನಿಮ್ಮ ಯಾವುದು ಅಹವಾಲುಗಳನ್ನು ಅಥವಾ ಅಬ್ಜೆಕ್ಷನ್ ಇದ್ದರು ಎಲ್ಲರಿಗೂ ಈಗ ಇವತ್ತು ಗೊತ್ತಾಯಿತು, ಕೊಡ್ಬೋದು. ಮತ್ತು ನಮ್ಮ KP ಅವರು ಹೇಳಿದರು ಅದೊಂದು ಒಳ್ಳೆಯ ಉದ್ಯೋಗ ಅವಕಾಶ. ಯಾಕಂದರೆ ನಮ್ಮಲ್ಲೇ ತುಂಬ ನಿರುದ್ಯೋಗದವರಿದ್ದಾರೆ. ಆ 4 ದಿವಸ ತರಬೇತಿ ಕಲಿಸಿ ಅವರನ್ನು ನಮ್ಮ ಊರಿನ ಲೈನ್ಮ್ಯಾನ್ ಆಗಿ ಮಾಡುವ ಒಂದು ಉದ್ದೇಶ ಅವರು ಒಳ್ಳೆ ಹೇಳಿದ್ದಾರೆ. ಯಾಕಂದರೆ ಬೇರೆ ಎಲ್ಲ ಸಿಬ್ಬಂದಿಗಳ ಕೊರತೆ, ಆ ಕೊರತೆ ಎಲ್ಲ ಇಲಾಖೆಯಲ್ಲಿ ಇದ್ದದ್ದು. ಯಾಕಂದರೆ ಇದ್ದವರು ಚೆನ್ನಾಗಿ ಮಾಡಿಕೊಂಡು ಹೋಗ್ತಾರೆ. ಈಗ ಅಲ್ಲಿ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಏನೋ ಕೆಲವೊಮ್ಮೆ ಅವರಿಗೆ ಈ ಡೆಂಗು ಟೆಸ್ಟ್ ಇಲ್ಲಿ ಇಲ್ಲ ಅಂತ ಹೇಳಿದರೆ ನಾವು ಅಲ್ಲಿಗೆ ಕಳಿಸ್ಬೇಕು. ಇಲ್ಲಿಗೆ ಅಂಥ ವ್ಯವಸ್ಥೆ ನಾವು ಯಾವಾಗ ಮಾಡಬೇಕು, ಗ್ರಾಮ ಸಭೆಯಲ್ಲಿ ಚರ್ಚೆ ಮಾಡಿ ಆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸಿ, ಇಲ್ಲಿಯ ಶಾಸಕರಿಗೆ ಎಲ್ಲ ತಿಳಿಸಿ ಅದನ್ನು ಒಂದು ವ್ಯವಸ್ಥೆ ಮಾಡ್ಬೋದು ನಾವು ಅಷ್ಟೇ. ಮತ್ತು ಇಲ್ಲಿ ಇದ್ದವರು ಗ್ರಾಮದ ಮೆಂಬರ್ಗಳಾಗಲಿ, ವಿಡಿಯೋ ಆಗಲಿ, ಅಲ್ಲ ನಾನಾಗಲಿ ಇದನ್ನು ಒಮ್ಮೆಲೆ ಇದನ್ನು ನಿಮಗೆ ಅಂತ ಸಿಬ್ಬಂದಿ ಬೇಕು ಅಲ್ಲ ಇರಬೇಕಂತ ಹೇಳಿದರೆ ಕಷ್ಟ ಸಾಧ್ಯ. ಈಗ ನಮ್ಮ ಇಲಾಖೆಯಲ್ಲಿ ಹೇಳಿದರೆ ನಮ್ಮ ಸ್ಕಾಲರ್ಶಿಪ್ ರೆಗ್ಯುಲರ್ ಆಗ್ತಾ ಇದೆ ಸಮಾಜ ಇಲಾಖೆದು. ಅಂದರೆ ನಾವಲ್ಲಿ ನಮ್ಮ 2 ಸೈಟ್ ಇದೆ, ಅದನ್ನು ನೋಡ್ತಾ ಇದ್ದೇವೆ. ನಮ್ಮ SC ST ಮಕ್ಕಳಿಗೆ ಪೂರ್ಣವಾಗಿ ನಾನು ಸಿಕ್ಕಿದೆ ಅಂತ ಹೇಳ್ತೇನೆ. ಯಾಕಂದರೆ ನಮ್ಮ
ನಮ್ಮಲ್ಲಿ ಸಿಕ್ಕದಿದ್ರೆ ನಮಗೆ ಒಂದು ಫೋನ್ ಮಾಡಿದ ಕೂಡಲೇ ನಾವು ರಿಜಿಸ್ಟರ್ ನಂಬರ್ ನೋಡಿ ಯಾರಿಗೆ ಸಿಕ್ಕಲಿಲ್ಲ ಅಂತ ಆಗಲೇ ನಾವು ಅದು ಯಾವ ಸ್ಟೇಜಲ್ಲಿದೆ ಅಂತ ಅದನ್ನು ನೋಡ್ತೇವೆ. ಮತ್ತು ನಮ್ಮಲ್ಲಿ ಬೇರೆ ಈ ರೋಡದ್ದು ಇದೆಲ್ಲ ಯಾವುದೇ ಇಲ್ಲ ಸ್ಕೀಮ್ ಈಗ 2 ವರ್ಷದಿಂದ. ಈಗ ನಮ್ಮ ಡೈರೆಕ್ಟರ್ ಕೂಡ ST ಡೈರೆಕ್ಟರ್ ಕೂಡ ಮೊನ್ನೆ ಬಂದಿದ್ದರು. ನಾನು ಈ ಬಗ್ಗೆ ಬೆಳ್ತಂಗಡಿ ತಾಲೂಕಿನ ಬಗ್ಗೆ ಹೇಳಿದೆ. ರೋಡ್ ಎಲ್ಲ ಇದಾಗಿದೆ, ನಮ್ಮ ST ಏರಿಯಾದಲ್ಲೆಲ್ಲ ಸೇತುವೆ ಎಲ್ಲ ಇದಾಗಿದೆ ಅಂತ ಹೇಳಿದ್ರೆ ಅವರು ರೋಡಿನ ಬಗ್ಗೆ ಯಾವುದನ್ನು ಮಾತಾಡೋದು ಬೇಡ ಈಗ ಸದ್ಯಕ್ಕೆ. ನಮ್ಮ ಮಕ್ಕಳಿಗೆ ಏನು ಶಿಕ್ಷಣ ಉಂಟು ಅದು ಈಗ ನಮ್ಮ ಇಲಾಖೆ ITP ಇಲಾಖೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಕೈಯಲ್ಲಿ ಅವರು ಇಷ್ಟೇ ನೋಡೋದು. ಯಾಕಂದರೆ ಮಕ್ಕಳ ಶಿಕ್ಷಣದ ಬಗ್ಗೆ ಮಾತ್ರ ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಪ್ರೈಸ್ ಮನಿ ತಗೊಳ್ಬೇಕು, ಒಳ್ಳೆ ಉದ್ಯೋಗಕ್ಕೆ ಹೋಗಬೇಕಂತ ಅವರ ಒಂದೇ ಉದ್ದೇಶ ಅಂತ ಮೊನ್ನೆ ನಾನು ಬೆಂಗಳೂರು ಮೀಟಿಂಗಲ್ಲಿ ಹೋಗೋದು ಸಹ ಹೇಳಿದ್ರು ಅವರು. ಯಾಕಂದರೆ ನಾನು ಬೆಳ್ತಂಗಡಿಯ ಬಗ್ಗೆ SST ಪಾಲನೆ ಬಗ್ಗೆ ತುಂಬ ಪತ್ರಗಳು ಬರ್ತದೆ, ಎಲ್ಲ ಕಡೆ ಕಳಿಸ್ತೇವೆ, PWD ಕಳಿಸ್ತೇವೆ. ಆದರೆ ಈಗ ಒಂದು 2 ವರ್ಷದಿಂದ ಸ್ವಲ್ಪ ಅನುದಾನದ ಕೊರತೆಯಿಂದ ಕೊಡ್ತಾ ಇಲ್ಲ, ಇನ್ನು ಮುಂದಕ್ಕೆ ಕೊಡ್ತೇನೆ ಅಂತ ಹೇಳಿದ್ದಾರೆ. ಆಗ ನಾವು ಈ ಭಾಗದಲ್ಲಿರುವ ಅಂದರೆ ಇಲ್ಲಿ ಜಾಸ್ತಿ ಸೇತುವೆ ಎಲ್ಲ ಈ ಸಲ ಮಳೆಯಲ್ಲಿ ಹೋಗಿದೆ, ಅದಕ್ಕೆ ನಾನು ಹೆಚ್ಚಿನ ಒಂದು ಇದುವೇ ಮಾಡಿಟ್ಟಿದ್ದೇನೆ. ಅಂದರೆ PDOಗಳೆಲ್ಲ ನಮ್ಮ ಗ್ರೂಪಲ್ಲಿ ಹಾಕಿದ್ದಾರೆ, ಎಲ್ಲೆಲ್ಲಿ ಸೇತುವೆ ಇದಾಗಿದೆ ಹೋಗಿದೆ ಅಂತ. ಅದನ್ನೇ ನಾನು ಒಂದು ಅಪ್ಡೇಟ್ ಮಾಡಿಟ್ಟಿದ್ದೇನೆ, ಅದನ್ನೇ ಮೊನ್ನೆ ಕೊಟ್ಟಿದ್ದೇನೆ. ಮುಂದಿನ ದಿನಗಳಲ್ಲಿ ಬರ್ಬೋದು ಅಂತ ಹೇಳಿ ನಾವು ಈ ಗ್ರಾಮ ಸಭೆಯಲ್ಲಿ ಯಾಕೆ ಎಲ್ಲ ಹೋಗಿ ಚರ್ಚೆ ಯಾವುದಂದ್ರೆ ಇಲಾಖೆಯಲ್ಲಿರುವ ಯಾವುದೇ ಸ್ಕೀಮ್ಗಾಗಲಿ ಅಲ್ಲ ಲೋಪದೋಷಗಳಾಗಲಿ ಇದ್ರೆ ಅದನ್ನು ಸರಿ ಮಾಡುವಂಥ ಒಂದು ಗ್ರಾಮ ಸಭೆ. ಇಲ್ಲಿ ಎಲ್ಲ ಮೆಂಬರ್ಗಳು ಕೂಡ ಒಂದು ಗ್ರಾಮದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇರುವಾಗ ಅವರಲ್ಲಿ ನೀವು ನಾಳೆ ಸಹ ಕೇಳ್ಬೋದು. ಇಂದಾದ ಒಂದು ಸ್ಮಶಾನ ಬಂದಿದ್ದ ಅಥವಾ ಹೆಲ್ತ್ದ ಬಗ್ಗೆ ದಿನೆಲ್ಲ ತಿಕ್ಕನಗಳ ಮೆಂಬರ್ನ ತಿಕ್ಕನಗ ದಾನ ಕೇಳಲಿಕ್ಕೆ ಸಮಸ್ಯೆ ನಿಖಲದಾದ ಎಲ್ಲ ಮುಂದೆ ತಕರಾರು ಹೆಚ್ಚತ್ತ ನಿಖಲೆ ಇಲೆಕ್ಟ್ ಮತ್ತಿನ ಬಾಡಿ ಅಂತದ್ದು ನಮ್ಮ ಒಟ್ಟಿಗೆ ಪುನಃ ನಮ್ಮ ಗ್ರಾಮದ ಕರ್ತವ್ಯ ಅಂತ ನನ್ನ ದುಂಬುಗಳ ಗ್ರಾಮದ ಉತ್ತಮವಾದ ಚರ್ಚೆ ಅವರು. ನಾನು ಈ ಗಲಾಟೆ ಅಂತ ನಾವು ಚಿನ್ನ ದೂರ ಬಂದಿದ್ದೆ. ಯಾಕಂದ್ರೆ ನಮ್ಮನೆ ಈ ಗ್ರಾಮ ಸಭೆ ಕೊಡದ ಲೆಕ್ಕ ಇದೇ ವಿಷಯ ನಮ್ಮ ಇತ್ಯರ್ಥ ಕಷ್ಟ ಈ ಗ್ರಾಮ ಸಭೆಗೆ ಅವಕಾಶ ಕೊಡಲಿಕ್ಕೆ ಧನ್ಯವಾದಗಳು.